ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪೋ, ಬೆಣ್ಣೆ ಮಾತಿಗೆ ಬೆರಗಾಗೋದ್ರೆ ಬೆಪ್ಪರಾಗ್ತಿರಪ್ಪೋ. ಯಾಕ ಮಚ್ಚ ಏನಾಯ್ತು? ನಾನೇ ಶಾನೆ ಬೇಜಾರು, ಶಿಷ್ಯ ಕೈ ಕೊಟ್ಲು ನನ್ನ ಲವ್ವರು. ಇನ್ ಮುಂದೆ ಕುಡಿಬೇಡ, ನಾನು ಅವಳ ಹತ್ರ ಮಾತಾಡಿ ಸರಿ ಮಾಡಿ ಕೊಡ್ತೀನಿ. ಈಗ ನೀನು ಮನೆಗೆ ಹೋಗು, ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಸಾರಾಯಿ ಶೀಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಇದೆ, ಇಲ್ಲಿ ಒಂದು ಸಮಸ್ಯೆ ಇದೆ, ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ. ಸಮಸ್ಯೆ ಖಂಡಿತ ಇದೆ ಸ್ವಾಮಿ. ಇಲ್ಲಿ ಹತ್ತಿರ ಬಾರಿಲ್ಲದು ದೊಡ್ಡ ಸಮಸ್ಯೆ. 10 ಕಿಲೋಮೀಟರ್ ದೂರದಿಂದ ಕುಡಿದು ಬರ್ಲಿಕ್ಕೆ ಭಾರಿ ಕಷ್ಟ. ಮಗ ವೈಫೈ ಕೊಡು.